ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ಗೀತಾ ಜ್ಞಾನೋತ್ಸವದೊಂದಿಗೆ ಅದ್ದೂರಿಯಿಂದ ಗೀತೋತ್ಸವದ ಮಂಗಳೋತ್ಸವ ನಡೆಯಿತು. ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಮಾರಂಭದಲ್ಲಿ ಖ್ಯಾತ ಕಲಾವಿದ ಉಪೇಂದ್ರ, ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ದಿನೇಶ್ ಪಿಎಸ್, ಶಾಸಕರಾದ ಯಶ್ಪಾಲ್ ಸುವರ್ಣ, ಗುರ್ಮೆ ಸುರೇಶ್ ಶೆಟ್ಟಿ, ಉದ್ಯಮಿಗಳಾದ ಪುರುಷೋತ್ತಮ್ ಶೆಟ್ಟಿ, ಮನೋಹರ್ ಶೆಟ್ಟಿ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ತೋರೆಲೆ ಬಾಲ ಉಡುಪಿಯ ಕೃಷ್ಣನ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ. ನೋಡ ರುಕ್ಮಿಣಿ ಎಂಥ ಚೆಲುವನೋ ನೋಡ, ವಕ್ಷಸ್ಥಳದಿ ಲಕ್ಷ್ಮಿ ನೋಡ, ವೈಜಯಂತಿ ಮಾಲಾ ನೋಡ, ವಕ್ಷಸ್ಥಳದಿ ಲಕ್ಷ್ಮಿ ನೋಡ, ವೈಜಯಂತಿ ಮಾಲಾ ನೋಡ, ಒಕ್ಕಳಿಂದ ಬ್ರಹ್ಮನ ಪಡೆದ ಮಂಗಳಾತ್ಮರ. ಸ್ವಾಗತಂ ಕೃಷ್ಣ ಕೃಷ್ಣ ಸ್ವಾಗತಂ ಪುಷ್ಪಗಂಧ ಗೌರಿ ಬೆನ್ನಾಂತ ಸುರನೂತ ಗಡಲೋಡೆಯ ಬಾರೋ. ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಮೊದಲ ಬೃಹತ್ ಗೀತೋತ್ಸವದ ಸಮರ್ಪಣೆ ಗೀತಾಚಾರ್ಯನಾದಂತಹ ಶ್ರೀಕೃಷ್ಣನಿಗೆ ಇವತ್ತು ನಡೀತಾ ಇದೆ. ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣ ಜಯಂತಿಯನ್ನು ನಾವು ಹೇಗೆ ಆಚರಣೆ ಮಾಡ್ತೇವೆಯೋ ಹಾಗೆಯೇ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಭಗವದ್ಗೀತೆಯ ಜಯಂತಿಯನ್ನು ಕೂಡ ಅದೇ ರೀತಿ ಮಾಡಬೇಕು ಎಂಬ ಉದ್ದೇಶದಿಂದ ಈ ಬಾರಿ ಶ್ರೀಕೃಷ್ಣ ಮಾಸೋತ್ಸವವನ್ನು 1 ತಿಂಗಳ ಪರ್ಯಂತ ಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡಿದರೆ ಕೃಷ್ಣ ಈ ಜಗತ್ತಿಗೆ ಒಳ್ಳೆಯದು ಆಗುವುದಕ್ಕೋಸ್ಕರ ಗೀತೆಯ ಮುಖಾಂತರ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾನೆ, ಒಳ್ಳೆಯ ಸಂದೇಶವನ್ನು ನೀಡಿದ್ದಾನೆ. ಸಂದೇಶ ಇಡೀ ಜಗತ್ತಿಗೆ ಸಂಬಂಧಪಟ್ಟದ್ದು, ಅಜರಾಮರವಾದಂತಹ ತ್ರೈಕಾಲಿಕವಾದಂತಹ ಒಂದು ಸಂದೇಶ. ಅದನ್ನು ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು ಎಂಬ ಈ ಒಂದು ಸಂದೇಶ